ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಪೋಸ್ಟ್ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ ಹಾಗೂ ಲಲಿತಾ ಜ್ಯುವೆಲರಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಎಪಿಸುವ ನಮ್ಮ ಸೂರಜ್ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಪೋಸ್ಟ್ಮ್ಯಾನ್ ತೂರ್ದಾಲ್, ಸತ್ಯನಾಥ್ ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ, ಹಾಗೆಯೇ ಹೆಸರಾಂತ ಚಿನ್ನಾಭರಣಗಳ ಮಳಿಗೆ ಲಲಿತಾ ಜ್ಯುವೆಲರಿ ಮಾರ್ಟ್ ಲಿಮಿಟೆಡ್. ಎಸ್, ನಮ್ಮ ಸೂರಜ್ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತೀರ. ಹಾಗೆಯೇ ಇವತ್ತು ನಮ್ಮ ಜೊತೆ ರಾಧಾ ಅವರಿದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ತೀವಿ. ಹಾಂ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ಲ? ಓಕೆ, ಅಡುಗೆ ಮನೆಗೆ ಬಂದಮೇಲೆ ಚೆನ್ನಾಗಿರಲೇಬೇಕು, ಹುಷಾರಿದ್ದರೆ ಅಡುಗೆ ಚೆನ್ನಾಗಿ ಬರುತ್ತಲ್ಲ. ಓಕೆ, ಏನು ಸ್ಪೆಷಲ್ ಅಡುಗೆ ಮಾಡ್ತಿದ್ದೀರಿ ಇವತ್ತು? ಮುದ್ದೆ ಮತ್ತು ಉದುರುದಾಳು ಮಾಡಬೇಕು ಅಂತಿದ್ದೀನಿ. ಓಕೆ, ಅಂದರೆ ಮುದ್ದೆ ಅಂದರೆ ರಾಗಿ ಮುದ್ದೆ ಉತ್ತರ ಕನ್ನಡ ಸ್ಟೈಲ್. ಹೌದು. ಓಕೆ, ಆಮೇಲೆ ಇನ್ನೊಂದು ಉದುರುದಾಳು ಅಂತ ಹೇಳ್ಬಿಟ್ಟು ಬೇಳೆಯಲ್ಲಿ ಉಪ್ಪುಕರಿ ಥರ ಮಾಡೋದು. ಉಪ್ಪುಕರಿ ಥರ ಮಾರ್ನಿಂಗ್ ಟೈಮ್ ಎಲ್ಲ ತಿನ್ಬೋದು ಆ ಥರ? ಸಜ್ಜಿಗೆ ಟೈಪಲ್ಲೇ ಅಂದರೆ? ಅಲ್ಲ, ಸಜ್ಜಿಗೆ ಟೈಪ್ ಅಲ್ಲ, ಇದು ಮಧ್ಯಾಹ್ನ ಅನ್ನದಲ್ಲಿ ಅದಕ್ಕೆಲ್ಲ ನಂಚ್ಕೊಂಡು ತಿನ್ಬೋದು. ಒಂದು ಉಪ್ಪು ಕರಿ, ಇನ್ನೊಂದು ರಾಗಿ ಮುದ್ದೆ, 2 ಮಾಡ್ಲಿಕ್ಕೆ ಅಡುಗೆ ಹೋಗ. ಇವಾಗ ಉದುರುದಾಳು ಅಂತ ಮಾಡೋದು. ಬೇಳೆ, ರಾಗಿ ಮುದ್ದೆ, ಆಮೇಲೆ ಓಕೆ. ಎಲ್ಲಿ ಫಸ್ಟಿಗೆ ಈಗ ಒಂದು ಬಾಣಲಿ, ಫಸ್ಟಿಗೆ ಬಾಣಬೇಕಲ್ಲ, ಒಲೆ ಒರೆಸ್ಬೇಕು. ಹೌದು, ಸ್ವಲ್ಪ ನೀರು ಹಾಕುವ. ಆಯಿಲ್ ಬೇಕಂತಿಲ್ಲ? ಇಲ್ಲ, ಫಸ್ಟ್ ಇದು ಬೇಳೆ ಬೇಯಿಸ್ಬೇಕಿದೆ ಸ್ವಲ್ಪ. ಸಾಕು. ನಾನು ಅರ್ಧ ಕಪ್ಪಷ್ಟು ಬೇಳೆ ತೊಗೊಂಡಿದ್ದೀನಿ, ಇದನ್ನು ಹಾಕ್ತೀನಿ ಸ್ವಲ್ಪ ಬೇಯಿಸ್ಲಿಕ್ಕೆ, ಬೇಗ ಬೇಯಿತ್ತಿದ್ದು. ಸೊ ಕುಕ್ಕರ್ ಬೇಡ, ಸ್ವಲ್ಪ ಬೇಳೆ ಕೂಡ ಏನು ನೆನೆಲಿಕ್ಕೆ ಬಿಡಲಿಲ್ಲ? ಇಲ್ಲ, ಹಾಗೆ ಇಡೀ ನಾರ್ಮಲ್ ಹೇಗೆ ಕಡಲೆಬೇಳೆ ಆದರೆ ಸ್ವಲ್ಪ ನೆನೆಸ್ಬೇಕು, ಅದು ಗಟ್ಟಿ ಇರುತ್ತಲ್ಲ, ಸ್ವಲ್ಪ ನೆನೆಸ್ಬಿಟ್ಟು ಒಂದು ವಿಷಲ್ ಕುಕ್ಕರಲ್ಲಿ ಇದು ಮಾಡ್ಕೋಬೇಕು. ಇದಾದರೆ ಆಗಿಲ್ಲ, ಹೆಸರುಬೇಳೆ ಬೇಗ ಬೇಯುತ್ತೆ. ಪಾಯಸ ಎಲ್ಲ ಮಾಡ್ತಾರಲ್ಲ? ಹೆಸರುಬೇಳೆ ಪಾಯಸ. ಸ್ವಲ್ಪ ಮುಚ್ಚುವ ಇದನ್ನ ಪ್ಲೇಟ್. ಅಷ್ಟೊತ್ತಿಗೆ ಬೇರೆ ಏನಾದರೂ ರೆಡಿ ಮಾಡ್ಲಿಕ್ಕೆ ಉಂಟಾ? ಇಲ್ಲ, ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ಈಗ ಇದು ಬೆಂದ ನಂತರ ಸ್ವಲ್ಪ ಬೆಂದ ಮೇಲೆ ಒಗ್ಗರಣೆ ಕೊಟ್ಟರೆ ಆಯಿತು. ಒಗ್ಗರಣೆ ಕೊಟ್ಟರೆ ಅಡುಗೆ ರೆಡಿ ಆಗ್ತದೆ. ಉಪ್ಪುಕರಿ. ಓಕೆ, ಅಂದರೆ ಇದು ಹೆಸರೇನು ಹೇಳಿದ್ರಿ? ಉದುರುದಾಳು ಅಂತ ಹೇಳ್ತೀವಿ ಮರಾಠಿಸಲ್ಲಿ, ಉದುರುದಾಳು ಅಂತ ಹೇಳ್ತೀವಿ. ಕನ್ನಡದಲ್ಲಿ ಎಂತ ಉದುರು ಬೇಳೆ ಅಂತ ಹೇಳ್ತೀವಿ. ಅಂದರೆ ಈಗ ನಾರ್ಮಲ್ ಊಟಕ್ಕೆ ವೈಟ್ ರೈಸ್ಗೆ, ಚಪಾತಿಗೆ, ಪೂರಿಗೆ, ಚಪಾತಿಗೆಲ್ಲ ಆಗುತ್ತೆ. ಹಾಂ, ನಾವು ಹೈಯೆಸ್ಟ್ ನಾವು ಮಾಡೋದೇ ಮನೆಯಲ್ಲಿ ಇದು ಉದುರುದಾಳು ಏನಾದರೂ ಮಾಡಿದ್ರೆ ರೊಟ್ಟಿ ಮತ್ತು ಚಪಾತಿ ಅದರಲ್ಲೇ ತಿನ್ನೋದು ನಾವು. ಹಾಂ, ಊಟಕ್ಕೆ ಅಂತ ಹೇಳಿದ್ರೆ ಜಾಸ್ತಿ ನಾವು ತಿನ್ನೋದೇ ರೊಟ್ಟಿ ಚಪಾತಿ ಎಲ್ಲ ಅಷ್ಟೇ. ನಾನು ಅನ್ಕೊಂಡೆ ಅಂದರೆ ಈಗ ಏನು ಇದು ಸಬ್ಜಿ ಥರ ಬರುತ್ತೆ, ಅಂದರೆ ಉಪ್ಪುಕರಿ, ಬೆಂಡೆಕಾಯಿ ಪಲ್ಯ, ತೊಂಡೆಕಾಯಿ ಪಲ್ಯ ಎಲ್ಲ ಮಾಡ್ತಾರೆ. ಉಪ್ಪುಕರಿ ಥರ ಬರುತ್ತೆ. ಓಕೆ, ಇವಾಗ ಇದು ಸ್ವಲ್ಪ ಬೆಂದಿರುತ್ತೆ, ಇದನ್ನು ನಾವು ತೆಗೆದು ಸೈಡ್ಗೆ ಇಡುವ. ಹಾಂ, ಬೇರೆ ಕಡೆ ಸಪ್ರೇಟ್ ಇಡಿ. ಇವಾಗ ಒಂದು ಬಾಣಲಿ ಇರಬೇಕು, ಒಗ್ಗರಣೆ ಹಾಕುವ. ಈಗ ಅದು ಪ್ಲೇಟ್ ಮುಚ್ಚಿರಿ, ಅದಕ್ಕೆ ಆಯಿಲ್ ಹಾಕ್ಬೇಕಾ? ಆಯಿಲ್ ಅಂತ ಬಂದಾಗ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕ್ತೀನಿ. ಸಾಕು, ಎಣ್ಣೆ ಬಿಸಿ ಆಗಿದೆ. ಇವಾಗ ಈರುಳ್ಳಿ ಹಾಕೋತೀನಿ ಫಸ್ಟು. ಇದು ಫುಲ್ ಡ್ರೈ ಆಗಿದೆ, ಹಾಗೆ ಡ್ರೈ ಆಗಿರಲಿ ಅದು.
ಅಂದರೆ ಉದುರು ದಾಲ್ ಅಂದರೆ ಹುಡಿಯಾಗಿ ಬರಬೇಕಲ್ವಾ ಅದು. ಅಂದರೆ ಸ್ವಲ್ಪ ಡ್ರೈ ಇರುತ್ತೆ ಇದು. ಹಾಂ, ಡ್ರೈ ಇರುತ್ತೆ, ಉಪ್ಪುಕರಿ ಥರ. ಈರುಳ್ಳಿ, ಟೊಮೆಟೊ, ಕಾಯಿಮೆಣಸು ಥರ. ಬೇರೆ ತರಕಾರಿ ಮಿಕ್ಸ್ ಮಾಡಲಿಕ್ಕೆ ಇಲ್ಲಲ್ಲ? ಕೇವಲ ಏನು ದಾಲ್ ಮಾತ್ರ. ಅದು ಯಾವುದಾದ್ರೂ ಆಗ್ಬೋದು, ಕಡಲೆಬೇಳೆ ಆಗಿರ್ಬೋದು, ಹೆಸರುಬೇಳೆ ಆಗಿರ್ಬೋದು, ತೊಗರಿಬೇಳೆ ಆಗಿರ್ಬೋದು, ಈ ಮೂರಲ್ಲಿ ಮಾಡ್ಬೋದು. ಕಡಲೆಬೇಳೆ ಆದರೆ ಸ್ವಲ್ಪ ನೆನೆಸ್ಬಿಟ್ಟು ಒಂದು ವಿಷಲ್ ಹೊಡ್ಸ್ಕೋಬೇಕಾಗುತ್ತೆ, ಸ್ವಲ್ಪ ಬೇಯಲಿಕ್ಕೆ ಈಸಿ ಆಗುತ್ತಲ್ಲ. ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಇಡೀ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಜಜ್ಜಿಬಿಟ್ಟು ಆದರೂ ಹಾಕ್ಬೋದು, ಹಾಗೆ ಆದರೂ ಹಾಕ್ಬೋದು. ಸ್ವಲ್ಪ ಮೆರೂನ್ ಬರಲಿ. ಮತ್ತು ಟೊಮೆಟೊ ಅಲ್ಲ, ಒಂದು ಟೊಮೆಟೊ ತಗೊಂಡಿದ್ದೀರಾ? ಈ ಥರ ಅಡುಗೆಲ್ಲ ನಾರ್ಮಲ್ ಆಗಿ ಈ ಮಳೆಗಾಲಕ್ಕೆ ಚೆನ್ನಾಗಿರುತ್ತಲ್ಲ, ಅಂದರೆ ಫ್ರೈ ಮಾಡಿ. ತರಕಾರಿಗಳು ಅಂದರೆ ಇವಾಗ ನಾವು ಇದು ಜಾಸ್ತಿ ಮಟನು, ಮೀನು ಆ ಥರ ಮಾಡಿಲ್ಲಂದರೆ ತರಕಾರಿ ಒಂದು ಪಲ್ಯ ಮಾಡ್ಕೊಂಡ್ಬಿಟ್ಟು ಈ ಥರ ಮಾಡ್ಕೊಳ್ಳೋದ್ರೆ ಒಳ್ಳೆಯದು. ಮತ್ತು ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ತಿದ್ದೀನಿ. ಆಮೇಲೆ ಕಾಯಿಮೆಣಸು ಒಂದು 2-3 ಕಟ್ ಮಾಡಿ ಇಟ್ಕೊಂಡಿದ್ದೆ. ಬೇರೆ ಮಸಾಲೆ ಮೆಣಸಿದ್ದು ಏನು ಹುಡಿ ಹಾಕ್ಲಿಕ್ಕೆ ಉಂಟು? ಇಲ್ಲ, ಸರಿ, ಒಂದು 2-3 ಮೆಣಸು. ಇದು ರೆಡಿ ಪೌಡ್ರ್ ಏನು ಹಾಕ್ಲಿಕ್ಕಿಲ್ಲ ಇದು. ಆ ಟೇಸ್ಟೇ ಹೋಗುತ್ತೆ ಅದರದ್ದು ದಾಳ್ದು. ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀವಿ. ಆ ಬೇಳೆ ಹಾಕಿರಲಿಲ್ಲ, ಅದಕ್ಕೂ ಸೇರಿ ಒಟ್ಟಿಗೆ ಇದರಲ್ಲಿ ಹಾಕ್ತಾ ಇದ್ದೀನಿ ನಾನು. ಸ್ವಲ್ಪ ಅರಿಶಿನ ಪುಡಿ, ಪುಡಿಯಲ್ಲಿ ಅರಿಶಿನ ಹುಡಿ ಮಾತ್ರ ಹಾಕ್ತೀವಿ ಅಷ್ಟೇ. ಇದನ್ನು ಸ್ವಲ್ಪ ಗರಿಗರಿಯಾಗಿ ಇಷ್ಟೇ ಗರಿಗರಿಯಾಗಿ ಬೇಯಿಸ್ಕೋಬೇಕು. ಸ್ವಲ್ಪ ಹಾಕುವ ಅದನ್ನು ಬೇಳೆ. ಫುಲ್ ಡ್ರೈ ಆಗಿದೆ. ಕೆಲವು ಫಂಕ್ಷನ್ಗಳಲ್ಲಿ ಈ ಥರ ಹಸಿ ಕೊಡ್ತಾರೆ ನೋಡಿ, ಗೊತ್ತಿಲ್ಲ ನಿಮಗೆ? ಅದು ಹೆಸರು ಬೇಳೆ ಥರ ಬರುತ್ತೆ. ಇದು ಅದಕ್ಕೆ ಅಂತ ಕೋಸಂಬರಿ ಮಾಡ್ತಾರೆ. ಹೌದು, ಅದಾದರೆ ಬೇಯಿಸ್ಲಿಕ್ಕೆ ಏನಿಲ್ಲ, ಅದಕ್ಕೆ ಬರೀ ನೆನೆಸ್ಬಿಟ್ಟು ಸೌತೆಕಾಯಿ, ದಾಳಿಂಬೆ ಅದು ಇದು ಬೇಯಿಸ್ಬಿಟ್ಟು ಅಷ್ಟೇ. ಬೇಕಿದ್ರೆ ಇದನ್ನ ಸ್ವಲ್ಪ ನಾವು ಅರ್ಧಂಬರ್ಧ ಬೇಯಿಸ್ಕೊಂಡಿದ್ರೆ ಸ್ವಲ್ಪ ಹೀಗೆ ಮುಟ್ಟು ನೋಡುವಾಗ ಸ್ವಲ್ಪ ಬೆಂದಿಲ್ಲ ಅಂತ ಹೇಳಿದ್ರೆ ಹೀಗೆ ಒಂಚೂರು ನೀರು ಹಾಕೋಬಹುದು. ಸ್ವಲ್ಪ ಇವಾಗ ಇದನ್ನ ಸ್ವಲ್ಪ ತರ್ತರಿಯಾಗಿದೆ, ಸ್ವಲ್ಪ ನೀರು ಹಾಕೊಂಡ್ರೆ ಪರವಾಗಿಲ್ಲ. ಸ್ವಲ್ಪ ನೀರು ಹಾಕೋಣ. ಬೆಂದಿಲ್ಲ ಅಂತ ಇದ್ರೆ ಸಾಕು. ಇಷ್ಟರಲ್ಲೇ ಇವಾಗ ಬೇಯಲಿ. ಇವಾಗ ರೆಡಿಯಾಗಿರುತ್ತೆ ಅಷ್ಟೇ. ಆಲ್ಮೋಸ್ಟ್ ಎಲ್ಲ ಇಷ್ಟೇ. ಬೆಂದರೆ ರೆಡಿ ಆಗುತ್ತೆ ನಮ್ಮದು. ಅದಕ್ಕೆ ಹೆಸರು ಹೇಳಿದ್ರಿ? ಉದುರು ದಾಲ್ ರೆಡಿ ಆಗುತ್ತಲ್ಲ. ಆಲ್ಮೋಸ್ಟ್ ರೆಡಿ ಅಲ್ಲ? ಸರ್ವ್ ಮಾಡಲಿಕ್ಕೆ ಬರ್ತಿಲ್ಲ. ಆಫ್ ಮಾಡೋದಾಗದ್ರೆ? ಓಕೆ, ಇವಾಗ ಆಗಿದೆ. ಇದು ರೆಡಿ ಇಲ್ಲ? ಸರ್ವಿಂಗ್ ಹಾಕ್ತೀನಿ ಇವಾಗ. ನೀವು ಸರ್ವ್ ಮಾಡಲಿಕ್ಕೆ ಜೊತೆಗೆ ಚಪಾತಿ ಕೂಡ ತಂದಿದ್ದೀನಿ ನಂಚ್ಕೊಳ್ಳೋಕ್ಕೆ. ಓಕೆ. ಉದುರು ದಾಲ್ ರೆಡಿ. ಓಕೆ, ಉದುರು ದಾಲ್ ರೆಡಿಯಾಗಿದೆ. ಜೊತೆಗೆ ಚಪಾತಿ ಕೂಡ ಕೊಟ್ಟಿದ್ದೀರ. ಇದು ಚಪಾತಿ ಪರೋಟಕ್ಕೆ ಕೂಡ? ಚಪಾತಿ, ಪರೋಟ, ಪೂರಿ ಈ ಥರದಕ್ಕೆಲ್ಲ ಪಕ್ಕ ಮ್ಯಾಚಿಂಗ್ ಅಲ್ಲ. ನಾರ್ಮಲ್ ಆಗಿ ನಾವು ಇದರಿಂದ ದಾಳಿಂದ ಪಾಯಸ ಗೀಸ ಎಲ್ಲ ಮಾಡ್ತೇವೆ. ಆದರೆ ಈ ಥರ ಉದುರು ದಾಲ್ ಮಾಡಿ ತಿಂದರೆ ಗಮ್ಮತ್ ಇರ್ಬೋದು ಅಂತ. ಇವಾಗಿನ ಏನು ಮಳೆ ಎಲ್ಲ ಬರುವಾಗ ಈ ಥರ ಬಿಸಿ ಮಾಡಿದರೆ ಗಮ್ಮತ್ ಇರೋಲ್ಲ. ಓಕೆ, ಟೇಸ್ಟ್ ನೋಡೋಲ್ಲ? ಓಕೆ, ರಾಧಾ ಮ್ಯಾಮ್ ಸಗದಾಗಿರುವಂತಹ ಉದುರು ದಾಲ್ ರೆಡಿ ಬಂದುಕೊಡ್ತಾರೆ. ನಾನೊಂದು ಟೇಸ್ಟ್ ಮಾಡೋಕ್ಕೆ ಕಾಯ್ತಾ ಇದ್ದೇನೆ. ಹೊಗೆ ಹಾಗೆ ಘಮ ಘಮ ಅಂತ ಹೊಡಿತಾ ಉಂಟು. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು. ಉದುರ್ ದಾಲ್ ತಯಾರಿಸುವ ವಿಧಾನ. ಮೊದಲು ಹೆಸರು ಬೇಳೆಯನ್ನು ಮುಳುಗುವಷ್ಟು ನೀರು ಹಾಕಿ ಬೇಯಿಸಿ. ಇನ್ನೊಂದು ಬಾಣಲೆಯಲ್ಲಿ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಹೆಚ್ಚಿದ ಈರುಳ್ಳಿ, ಬೆಳ್ಳುಳ್ಳಿಯನ್ನು ಕೆಂಪಗಾಗುವವರೆಗೂ ಹುರಿಯಿರಿ. ನಂತರ ಟೊಮ್ಯಾಟೊ, ಕರಿಬೇವು, ಹಸಿಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು, ಅರಶಿನ ಪುಡಿ ಹಾಕಿ ಹುರಿಯಿರಿ.
ಟೊಮ್ಯಾಟೊ ಬೆಂದ ನಂತರ ಬೇಯಿಸಿದ ಹೆಸರು ಬೇಳೆ ಹಾಕಿ 1-2 ನಿಮಿಷ ಬೇಯಿಸಿ. ಈಗ ಬಿಸಿ ಬಿಸಿಯಾದ ಉದುರ್ ದಾಲ್ ಚಪಾತಿಯೊಂದಿಗೆ ಸವಿಯಲು ಸಿದ್ಧ. ಓಕೆ, ಸ್ಪೆಷಲ್ ಆಗಿ ಉದುರ್ ದಾಲ್ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ. ನಾನು ಟೆಸ್ಟ್ ಮಾಡೋಕ್ಕೂ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸುರೇಶ್ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ಪೋಸ್ಟ್ ಮ್ಯಾನ್ ದಾಲ್ ಸತ್ಯನಾರಾಯಣ ಟೂರ್ಸ್, ಮೆಕಾಯ್ ಹೋಮ್ ಅಪ್ಲೈನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಐಶ್ವರ್ಯ KT ಸ್ಪೆಷಾಲಿಟಿ, ಹಾಗೆಯೇ ಹೆಸರಾಂತ ಚಿನ್ನಾಭರಣಗಳ ಮಳಿಗೆ ಲಲಿತಾ ಜ್ಯುವೆಲರಿ ಮಾರ್ಟ್ ಲಿಮಿಟೆಡ್. ಇವಾಗ ಸ್ಪೆಷಲ್ ಆಗಿ ನೀವು ರಾಗಿ ಮುದ್ದೆ ಮಟ್ಟ ಅಂತ ಹೇಳಿದ್ರಲ್ಲ, ಅಂದರೆ ನಿಮ್ಮ ಏನು ಉತ್ತರ ಕನ್ನಡ ಸ್ಟೈಲ್ ಅಂತ ಹೇಳ್ಬೋದು. ಉತ್ತರ ಕರ್ನಾಟಕ ಅಲ್ಲ, ಇದು ಮಂಡ್ಯ ಸ್ಟೈಲ್ ರಾಗಿ ಮುದ್ದೆ. ಮಂಡ್ಯ ಸ್ಟೈಲ್ ಅಂದ್ರೆ ರಾಗಿ ಮುದ್ದೆ ಹಾಗೆ ಬೇರೆ ಬೇರೆ ರಾಗಿ ಮುದ್ದೆ ಆಲ್ಮೋಸ್ಟ್ ಎಲ್ಲ ಊರಲ್ಲೂ ಮಾಡ್ತಾರೆ. ಹೌದು. ಹಾಗಾದ್ರೆ ನೀವು ಇವತ್ತು ಮಾಡೋದು ಮಂಡ್ಯ ಸ್ಟೈಲ್ ಅಲ್ಲ? ಹಾಗೆ ಮಂಗಳೂರು ಸ್ಟೈಲಲ್ಲಿ ಕೂಡ ರಾಗಿ ಮುದ್ದೆ ಮಾಡ್ಬೋದೇನೋ ಗೊತ್ತಿಲ್ಲ. ಕೋರಿ ರೊಟ್ಟಿ ಜಾಸ್ತಿ ಇಲ್ಲಿ ಹಾಗೆ. ಇವಾಗ ಕೂಡ ಎಲ್ಲ ಕಡೆ ಈಗ ಏನು ಫುಡ್ ರಾಗಿ ಮುದ್ದೆ ಆರೋಗ್ಯ ಕೂಡ ಒಳ್ಳೆ. ಯಾವ ಊರಲ್ಲಾದ್ರೂ ಮಾಡ್ತಾರೆ ರಾಗಿ ಮುದ್ದೆ. ಬೆಳಿಗ್ಗೆ ಒಂದು ರಾಗಿ ಮುದ್ದೆ ಇದ್ರೆ ರಾಗಿ ಮುದ್ದೆ, ನಾಟಿ ಕೋಳಿ ಸಾರು, ಆ ಥರ. ಇಲ್ಲಾಂದ್ರೆ ಸೊಪ್ಪಿನ ಸಾರು ಅಲ್ಲ, ರಾಗಿ ಮುದ್ದೆಗೆ ಯಾವುದು ಬಸ್ಸಾರು ಉಪ್ಸಾರು ಅಂತ ಹೇಳ್ಬಿಟ್ಟು ಮಾಡ್ತಾರೆ ಬೆಂಗಳೂರು ಕಡೆ. ವೆಜ್ಜಿನವರಿಗಾದ್ರೆ ಆ ಥರ. ನಾನು ಇಲ್ಲಿ ಮೀನು ಸಾರು ತಂದಿದ್ದೀನಿ, ಅದ್ರ ಜೊತೆಗೆ ನನ್ನ ಕಾಂಬಿನೇಷನ್ ಹೇಳ್ಬಿಟ್ಟು. ಹೌದು, ಮೀನು ಸಾರಿಗೆ ಚೆನ್ನಾಗಿರುತ್ತೆ. ಓಕೆ, ಸ್ಟಾರ್ಟ್ ಮಾಡುವ ಹಾಗಾದ್ರೆ. ಈಗ ಏನು ಬೇಕು? ಫಸ್ಟ್ ಒಂದು ಪಾತ್ರೆ ತಗೊಳ್ಳೋಣ, ನೀರು ಬಿಸಿ ಮಾಡಲಿಕ್ಕೆ. ಓಕೆ, ನೀರು ಬಿಸಿ ಮಾಡಲಿಕ್ಕೆ ಪಾತ್ರೆ ಒಲೆ ಉರಿಸ್ಬೇಕಲ್ಲ? ನೀರು ಹಾಕುವ, ಅಳತೆ ನೋಡಿ ಹಾಕಬೇಕು. ಎಷ್ಟು ಹಾಕಲಿ? ಹಾಕಿ ನೀವು ಹೇಳ್ತೀನಿ. ಸಾಕು. ಸಾಕಾ? ಆ್ಯಕ್ಚುಲಿ ರಾಗಿ ಮುದ್ದೆ ಎಷ್ಟು ತಗೊಂಡ್ರೆ ಅಷ್ಟು ಹಿಟ್ಟು ಎಷ್ಟು ತೊಗೊಂಡಿರ್ತೀವೋ ಅದರ ಅಳತೆ ನೋಡಿ ಇದು ನೀರು ಹಾಕಬೇಕು. ಇಲ್ಲಾಂದರೆ ತೆಳುವಾಗುತ್ತೆ, ಇಲ್ಲಾಂದರೆ ಒಂದೊಂದ್ಸಲ ಗಟ್ಟಿ ಆಗುತ್ತೆ. ಆ ಥರ 1 ಕಪ್ಪಿಗೆ 2 ಕಪ್ ಥರ ಆ ಥರನ ಹಾಗೆ ಅಂದಾಜಲ್ಲಿ ಹಾಕಿ. ಈಗ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಅದಕ್ಕೆ. ಅದು ಮೊದಲಿಗೆ ಉಪ್ಪು ಹಾಕ್ತಿದ್ದೀರಾ? ಹಾಂ, ಉಪ್ಪು ಹಾಕ್ತಾ ಇದ್ದೀನಿ. ಓಕೆ, ಮಂಡ್ಯ ಸ್ಟೈಲು ಮಂಡ್ಯ ಸ್ಟೈಲ್ ಮುದ್ದೆ ಮಾಡ್ತಾ ಇದ್ದೀರಾ. ಸ್ವಲ್ಪ ತುಪ್ಪ ಹಾಕ್ತಿದ್ದೀನಿ. ಹೌದು, ಅಂದರೆ ಈ ಥರ ಅಂದರೆ ತುಪ್ಪ ಆದರೆ ಸ್ವಲ್ಪ ಹಿಟ್ಟು ಜಾರುತ್ತೆ, ಸಾಫ್ಟಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು. ಹಾಂ, ಚೆನ್ನಾಗಿರುತ್ತೆ. ನಾರ್ಮಲ್ ಆಗಿ ಖಾಲಿ ನೀರಲ್ಲಿ ಮಾಡೋದಲ್ಲ? ಹಾಂ, ನೀರಲ್ಲಿ ಮಾಡ್ತಾರೆ. ಮತ್ತು ಇದು ರಾತ್ರಿದು ಏನಾದರೂ ಅನ್ನ ಮಿಕ್ಕಿದ್ರೆ ಅನ್ನನೂ ಸಹ ಹಾಕ್ತಾರೆ ರಾಗಿ ಮುದ್ದೆಗೆ. ಅದು ಟೇಸ್ಟ್ ಬರುತ್ತೆ ಅಂತ ಹೇಳ್ತಾರೆ. ಹೌದಾ? ಅಂದರೆ ಹೇಗೆ ರಾಗಿ ಹುಡಿಯ ಜೊತೆ ಅನ್ನ ಕೂಡ ಮಿಕ್ಸ್ ಮಾಡೋದಾ? ಅಲ್ಲ, ಇದು ಹಿಟ್ಟು ಹಾಕುವಾಗ ಇವಾಗ ನೀರು ಹಾಕಿರ್ತೀವಲ್ಲ, ಸ್ವಲ್ಪ ಅನ್ನ ನಿನ್ನೆ ರಾತ್ರಿದು ಏನಾದರೂ ಉಳಿದ್ರೆ ಅದನ್ನ ತೊಳೆದ್ಬಿಟ್ಟು ಅನ್ನ ಸಹ ಹಾಕ್ತಾರೆ. ಅನ್ನ ಹಾಕ್ಬೇಕಾದ್ರೆ ಕುದಿ ಬರಬೇಕಾದ್ರೆ ಮತ್ತೆ ಹಿಟ್ಟು ಹಾಕಿ ಕಲಿಸ್ತಾರೆ. ಆ ಥರನೂ ಹೈಯೆಸ್ಟ್ ಅದೇ ಥರ ಮಾಡೋದು ಜಾಸ್ತಿ. ಕೆಲವು ಹೋಟ್ಲುಗಳಲ್ಲೆಲ್ಲ ಪ್ಲೈನ್ ರಾಗಿ ಮುದ್ದೆ ಆ ಥರ ಮಾಡ್ತಾರೆ. ಮಾಮೂಲಿ ಇವಾಗ ಮಾಡ್ತಿದ್ದೀನಲ್ಲ ಅದೇ ಥರ ಮಾಡ್ತಾರೆ ನಾರ್ಮಲ್. ಇವಾಗ ಇದು ನೀರು ಬಿಸಿ ಆಗೋದೊಳಗೆ ಸ್ವಲ್ಪ 1 ಸ್ಪೂನ್ ಮಾತ್ರ ಹಿಟ್ಟು ಹಾಕೊಂಡಿದ್ದೀನಿ. ಅಂದರೆ ಗಂಟಾಗಬಾರ್ದು ಅಂತ ಹೇಳ್ಬಿಟ್ಟು ನಾನು ಮುಂಚೆನೇ ಸ್ವಲ್ಪ ನೀರಲ್ಲಿ ಹಾಕಿ ಕಲಿಸ್ಬಿಟ್ಟು ಇದು ಮಾಡ್ತೀನಿ. ಅಂದರೆ ಈ ಥರ ಮಾಡಿ ನೀರಲ್ಲಿ ತೆಳು ಮಾಡಿಬಿಟ್ಟು ಹಿಟ್ಟು ಹಾಕಿದ್ರೆ ನಾವು ನೆಕ್ಸ್ಟ್ ಇದು ಹಿಟ್ಟು ಹಾಕ್ತೀವಲ್ಲ ಅವಾಗ ಗಂಟಾಗಲ್ಲ ಅಂತ ಹೇಳ್ಬಿಟ್ಟು. ಹಾಗೆ ಉಂಟಲ್ಲ? ಇದೆಲ್ಲ ಏನು ನಿಮ್ಮ ಅಡುಗೆ ಟ್ರಿಕ್ಸ್ ಅಂತಲ್ಲ, ಇದು ಹಿಟ್ಟು ತುಂಬ ರಾಗಿ ಮುದ್ದೆ ಮಾಡುವಾಗ ತುಂಬ ಕೇರ್ಫುಲ್ ಆಗಿರಬೇಕು. ಅದು ತುಂಬ ಗಂಟು ಕಟ್ಬಿಡುತ್ತೆ ಬೇಗ. ಅದಕ್ಕೆ ಈ ಥರ 1 ಸ್ಪೂನಲ್ಲಿ ಈ ಥರ ಮಾಡಿದ್ರೆ ಹೌದು. ಮುದ್ದೆ ನುಂಗೋದು ಈಸಿ, ಮಾಡೋದು ಕಷ್ಟ. ಆ್ಯಕ್ಚುಲಿ ಮುದ್ದೆ ಮಾಡಲಿಕ್ಕೆ ಗೊತ್ತಿದ್ದವರಿಗೆ ಈಸಿ. ಹಾಂ, ನೋಡಿ ಈ ಥರ. ಇನ್ನು ನಾವು ರಾಗಿ ಹುಡಿ ಹಾಕಿದ್ರೆ ಗಂಟು ಕಟ್ಟೋದಿಲ್ಲ. ಅಂದರೆ ಹಿಟ್ಟಿಟ್ಟಿರಲ್ಲ. ಗಂಟು ಅಂತ ಹೇಳಿದ್ರೆ ಹಿಟ್ಟಿಟ್ಟು ಥರ ಬರುತ್ತಲ್ಲ ಒಂದೊಂದು, ಆ ಥರ ಇರಲ್ಲ ಅಂತ ಹೇಳ್ಬಿಟ್ಟು ಅಷ್ಟೆ. ಇವಾಗ ಹಿಟ್ಟು ಹಾಕ್ತೀನಿ ನಾನು. ಒಂದು ನೀರು ಕುದಿ ಬಂದಿದೆ. ನೀರು ಸಾಕಾಗುತ್ತಲ್ಲ? ಹಾಂ, ಸಾಕಾಗುತ್ತೆ. ಇಲ್ಲ ಇಲ್ಲ ಇಲ್ಲ, ಸ್ವಲ್ಪ ಇದು ಈ ನೀರಿಗೆ ಎಷ್ಟು ಬೇಕು ಹಿಟ್ಟು ಅಷ್ಟು ಹಾಕ್ತೀನಿ. ಸ್ವಲ್ಪ ಸ್ಲೋ ಫ್ಲೇಮ್. ರಾಗಿ ಹುಡಿ ಬಿದ್ದಾಗಲೇ ನೀರೆಲ್ಲ ಖಾಲಿ ಆಗ್ತಾವಲ್ಲ, ಹಾಗಾಗಿ ಹೋಗ್ತದೆ. ಇದನ್ನು ಸ್ವಲ್ಪ ಮುಚ್ಚುವ ಒಂದು ಪ್ಲೇಟಲ್ಲಿ.
ಇದು ಈ ಥರ ಮೇಲಿಂದ ಮುಚ್ಚಿದ್ರೆ ಮುಚ್ಚಿದ್ರೆ ಸ್ವಲ್ಪ ಬೇಯಲಿಕ್ಕೆ. ಓಕೆ, ನಾವು ಇಲ್ಲಿ ಕುಕ್ಕರಲ್ಲಿ ಮಾಡಿದ್ರೆ ಅದನ್ನೇ ಮುಚ್ಚಿದ್ದೇವೆ. ನಾರ್ಮಲ್ ಆಗಿ ಪಾತ್ರೆ ಇದ್ರೆ ಅದು ಮುದ್ದೆಗೆ ಅಂತ ಹೇಳ್ಬಿಟ್ಟು ರೌಂಡ್ ಪಾತ್ರೆನೇ ಇರುತ್ತೆ ಅದು. ಅದರಲ್ಲಿ ಮಾಡಿದ್ರೆ ಅದು ಮಾಡಿದ್ರೆ ಸ್ವಲ್ಪ ತಿರುಗಿಸ್ಲಿಕ್ಕೆ ಕೂಡ ತಿರುಗುವಾಗ ನಾವು ಈಗ ಬೆಳಿಗ್ಗೆಲ್ಲ ಮನೆಯಲ್ಲೆಲ್ಲ ಚಹಾ ಎಲ್ಲ ಮಾಡ್ತೇವೆ ನೋಡಿ, ರೌಂಡಿದ ಪಾತ್ರೆ ಇದೆಲ್ಲ ನಮ್ಮ ಹಳ್ಳಿ ಸೈಡಲ್ಲೆಲ್ಲ ರೌಂಡಿದ ಪಾತ್ರೆ ಅದರಲ್ಲಿ ಚಹಾ ಮಾಡಿ ಎಲ್ಲರಿಗೂ ಕೊಡ್ತಾರೆ. ಅದೇ ಥರ ಆ ಥರ ಪಾತ್ರೆ ಇದ್ರೆ ಸಾಕು. ಇವಾಗ ನೀವು ಕುಚಲಕ್ಕಿ ಅನ್ನ ಬೇಯಿಸ್ತೀರಲ್ಲ ಆ ಥರ ಪಾತ್ರೆ ಕರೆಕ್ಟ್ ಇರುತ್ತೆ. ಇವಾಗ ಸ್ವಲ್ಪ ಮೆಲ್ಟ್ ಆಗಿರುತ್ತೆ, ತೆಗೆಯುವ. ಓಕೆ, 2 ನಿಮಿಷ. ಇವಾಗ ನಾನು ಕೋಲಿಲ್ಲ, ಬಟ್ ಇದರಲ್ಲೇ ಇದು ಮಾಡ್ತೀನಿ, ಚಪಾತಿ ಕೋಲಲ್ಲಿ. ಈ ಥರ ಕೋಲ್ ಇಲ್ಲದಿದ್ರೆ ಚಪಾತಿ ಇದರಲ್ಲಿ ಕೂಡ ಮಾಡ್ಬೋದಲ್ಲ? ಮಾಡ್ಬೋದು. ಅಂದರೆ 1-2 ಮಾಡ್ಕೋಬೇಕಾದ್ರೆ ಮಾತ್ರ ಈ ಥರ ಮಾಡ್ಬೋದು. ಒಂದು ಮನೆ ಒಂದು 3-4 ಜನಕ್ಕೆ ಮಾಡ್ತೀವಿ ಅಂತ ಹೇಳಿದ್ರೆ ಇದನ್ನು ಆಫ್ ಮಾಡಿಬಿಟ್ಟು ಕೆಳಗಡೆ ಇಟ್ಬಿಟ್ಟು ಚೆನ್ನಾಗಿ ತಿರ್ಸ್ಬೇಕು. ಆ್ಯಕ್ಚುಲಿ ರಾಗಿ ಮುದ್ದೆ ಮಾಡೋದು ಸುಲಭ, ಮಾಡಿದ ನಂತರ ಅದನ್ನು ತೊಳಿಲಿಕ್ಕೆ ತುಂಬ ಕಷ್ಟ ಆಗುತ್ತೆ, ಅಂಟುತ್ತೆ, ತುಂಬ ಅಂಟಿರುತ್ತೆ. ಹೌದು, ಆ್ಯಕ್ಚುಲಿ ನೋಡಿ ನೀವು ಆ ಥರ ಹೊಡಿ ಮೊದಲೇ ಹಾಕಿದ ಕಾರಣ ಅಂಟು ಬರಲ್ಲ. ಎಲ್ಲೂ ನೋಡಿ ಗಂಟು ಬಂದಿಲ್ಲ ಎಲ್ಲೂ. ಹೀಗೆ ಕೆಲವೊಂದ್ಸಲಿ ಸ್ಟಾರ್ಟಿಂಗ್ ನಾನೇ ಕಲಿಬೇಕಾದ್ರೆ ಮಾಡಿದ್ದು, ತುಂಬ ಗಂಟು ಬರ್ತಿತ್ತು. ಹಾಗೆ ಎಲ್ಲ ಆಮೇಲೆ ತಿಳ್ಕೊಂಡು ಈ ಥರ ಮಾಡಿದ್ರು. ಅಂದರೆ ಎಕ್ಸ್ಪೀರಿಯನ್ಸ್ ಇರುತ್ತಲ್ಲ, ಅವ್ರ ಹತ್ರ ಒಂದು ಕೇಳೋ ಮುದ್ದೆ ಹೇಗೆ ನಮ್ಗೆ ಗಟ್ಟಿ ಆಗುತ್ತೆ ಬರಬೇಕಾದ್ರೆ, ಇದು ಗಂಟು ಕಟ್ಟುತ್ತೆ, ಮತ್ತು ಹೇಗೆ ಮಾಡ್ತೀರಾ ಏನು ಅಂತ ಕೇಳುವಾಗ ಈ ಥರ ಹೇಳ್ತಾರಲ್ಲ. ಆ್ಯಕ್ಚುಲಿ ಮುದ್ದೆ ಮಾಡೋದೊಂದು ಕಲೆ ಅಂತ ಹೇಳಿ. ಹೌದು ಅಲ್ಲ? ಆಯಿತು, ಇವಾಗ ಇದು ರೆಡಿ ಆಗಿದೆ. ಇದು ಹಿಟ್ಟು ಆಫ್ ಮಾಡೋಣ. ಇದು ಇವಾಗ ಹಿಟ್ಟು ರೆಡಿ ಆಗಿದೆ. ಇವಾಗ ಮುದ್ದೆ ಕಟ್ಟಬೇಕು. ಇದಕ್ಕೆ ಬಿಸಿ ಬಿಸಿಯೇ ಕಟ್ಟೋದಾ ಹೇಗೆ? ಬಿಸಿ ಬಿಸಿನೇ ಕಟ್ಟಬೇಕು. ಇಲ್ಲ, ಈ ಬಿಸಿಯಲ್ಲೇ ಕಟ್ಟಬೇಕು. ಅಂದರೆ ಈಗ ಸ್ವಲ್ಪ ನೀರು ಹಾಕೊಂಡು ಕೈಗೆ ನೀವು ನೋಡಿ ಇದಾಗಿರುತ್ತೆ. ಒಂದು ಪ್ಲೇಟ್ ಬೇಕು. ರೆಡಿ ಉಂಟು. ಇದಕ್ಕೆ ಸ್ವಲ್ಪ ತುಪ್ಪ ಇಲ್ಲಾಂದರೆ ಇದು ಸವರ್ಕೊಳ್ಳೋಣ, ಯಾಕಂದರೆ ಹಿಟ್ಟು ಅಂಟಬಾರ್ದು ಅಂತ ಹೇಳ್ಬಿಟ್ಟು. ಹೀಗೆ ಕಟ್ಟೋದು, ಬಿಸಿ ಬಿಸಿದೇ ಕಟ್ಟಬೇಕು. ಈ ಥರ ಮುದ್ದೆ ರೌಂಡ್ ಮಾಡೋದು ಈಸಿ ಆಗುತ್ತೆ. ಹೋಟ್ಲಲ್ಲೆಲ್ಲ ಈ ಥರ ಮಾಡೋದು. ಹೀಗೇನೆ ಹೀಗೆ ಅನ್ಕೊಂಡೆ ಈಗ ಹೇಗೆ ಬಾಲ್ ಕೈಯೆಲ್ಲ 2 ಕೈಯಲ್ಲಿ ಮಾಡ್ತಿರಲ್ಲ. ಒಂದು ಪ್ಲೇಟ್ ಬೇಕಿತ್ತು ಸರ್ವಿಂಗ್. ಇಷ್ಟೇ, ಅದು ಸಾಫ್ಟಾಗಿ ಬರುತ್ತೆ. ಸ್ವಲ್ಪ ಒಂದು 10 ನಿಮಿಷ ನೆನೆಸಿಟ್ರೆ ಇದು ಬೇಗ ಬಿಡುತ್ತೆ, ಅಷ್ಟೇನು ಇದಿಲ್ಲ. ಇದರಲ್ಲಿ ಬಿಡುತ್ತೆ, ನೆನೆಯುತ್ತೆ ಅಲ್ವಾ ಅದು. ನೀರಲ್ಲಿ ಹಾಕಿ ಕೂಡ ಇದು ಬಿಸಿ ಬಿಸಿದೇ ಕಟ್ಟಬೇಕು, ತಣ್ಣಗಾದ್ಮೇಲೆ ಕಟ್ಟಲಿಕ್ಕಾಗಲ್ಲ ಇದು. ಹೌದಲ್ಲ? ಓಕೆ, ರಾಗಿ ಮುದ್ದೆ ಅಂತ ರೆಡಿ ಆಗಿದೆ. ಓಕೆ, ನಾನು ಬಂಗುಡೆ ಪುಳಿ ಮುಂಚೆ ಸಾರು ತಂದಿದ್ದೀನಿ. ಬಂಗುಡೆ ಪುಳಿ ಮುಂಚೆ ಸಾರು, ಇದಕ್ಕೆ ಸೊಪ್ಪು ಸಾರು ಆಗುತ್ತೆ, ಯಾವುದಾದ್ರೂ ಮ್ಯಾಚ್ ಮಾಡ್ಕೊಂಡು ತಿನ್ಬೋದು ಇದಕ್ಕೆ. ಓಕೆ, 2 ಮುದ್ದೆ ಬಂಗುಡೆ ಸಾರು ರೆಡಿಯಾಗಿದೆ. ರಾಗಿ ಮುದ್ದೆ ಬಂಗುಡೆ ಅಲ್ಲ? ಓಕೆ, ಸ್ಪೆಷಲ್ ಆಗಿ ಬಂಗುಡೆ ಸಾರು ಕೂಡ ರಾಗಿ ಮುದ್ದೆ, ಇದಂತೂ ಕಾಂಬಿನೇಷನ್ ಗಮ್ಮತ್ತಿರುತ್ತಲ್ಲ, ಟೇಸ್ಟ್ ನೋಡಲ್ಲ ಅಂದರೆ. ಓಕೆ, ನಾನು ಸಾಕಾಗಿರುವಂತಹ ರಾಗಿ ಮುದ್ದೆ ಮತ್ತು ಜೊತೆಗೆ ಬಂಗುಡೆ ಕೂಡ ಸಾರು ತಂದಿದ್ದಾರೆ. ಬಂಗುಡೆ ಸಾರು ಸಾಕಾಗಿರುತ್ತೆ, ಕಾಂಬಿನೇಷನ್ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ತೀನಿ. ರಾಗಿ ಮುದ್ದೆ ತಯಾರಿಸುವ ವಿಧಾನ. ಮೊದಲು 1 ಕಪ್ ನೀರಿಗೆ ರುಚಿಗೆ ಅನುಸಾರವಾಗಿ ಉಪ್ಪು, 1 ಚಮಚದಷ್ಟು ತುಪ್ಪ ಹಾಕಿ ಬಿಸಿ ಮಾಡಿಕೊಳ್ಳಿ. ನೀರು ಬಿಸಿಯಾದ ನಂತರ ಸ್ವಲ್ಪ ರಾಗಿ ಹಿಟ್ಟನ್ನು ತೆಳು ಮಾಡಿಕೊಂಡು ಬಿಸಿ ನೀರಿಗೆ ಸೇರಿಸಿ. ನೀರು ಕುದಿ ಬಂದ ನಂತರ 1 ಕಪ್ ರಾಗಿ ಹಿಟ್ಟನ್ನು ಹಾಕಿ ಕೈ ಬಿಡದೆ ತಿರುವುತ್ತಾ ಬೇಯಿಸಿ. ಗಂಟು ಬಾರದ ಹಾಗೆ ಬೇಯಿಸಿ. ಕೋಲಿನಿಂದ ತಿರುವುತ್ತಾ ಬೇಯಿಸಿಕೊಳ್ಳಿ. ಬಿಸಿ ಇರುವಾಗಲೇ ಕೈಗೆ ತುಪ್ಪ ಸವರಿ ಉಂಡೆ ಕಟ್ಟಿಕೊಳ್ಳಿ. ಈಗ ಬಿಸಿ ಬಿಸಿ ರಾಗಿ ಮುದ್ದೆ ರೆಡಿ. ಓಕೆ, 2 ಅಡಿಗೆ ಕೂಡ ರೆಡಿಯಾಗಿದೆ. ಒಂದು ಏನು ಹೆಸರು ಕಾಡಿದ್ದು ಉದುರ್ ದಾಲ್, ಇನ್ನೊಂದು ರಾಗಿ ಮುದ್ದೆ. ಓಕೆ, ಫಸ್ಟಿಗೆ ಅದು ನೋಡುವ ಟೇಸ್ಟ್. ಫಸ್ಟ್ ನೋಡುವ ಚಪಾತಿ ಮತ್ತು ಉದುರ್ ದಾಲ್ ಅಲ್ಲ, ಘಮದಾಗಿರುತ್ತೆ. ಇದನ್ನು ಹೇಗೆ ತಗೊಂಡು ಹೀಗೆ ನಂಚ್ಕೊಂಡು ಹೀಗೆ ತಿನ್ನೋದು. ಓಕೆ,
ಹೇಗಿದೆ? ಚಪಾತಿಗೆ ಪಕ್ಕ ಮ್ಯಾಚ್ ಆಗುತ್ತಲ್ಲ. ಹೌದೌದು. ಇದು ಗ್ರೇವಿ ಟೈಪ್ ಇನ್ನೂ ಗ್ರೇವಿ ಬರುತ್ತೆ ಹೀಗೆ ಬರುತ್ತೆ? ಇಲ್ಲ, ಗ್ರೇವಿ ಬಂದರೆ ಅದು ಬೇಳೆ ಸಾರು ಥರ ಆಗುತ್ತೆ. ಹ್ಞೂ ಉದುರುದ್ರಾಗಿ ಮಾಡ್ಬೇಕಂತ ಹೇಳಿದ್ರೆ ಈ ಥರ ಮಾಡಬೇಕು. ಉದುರಾಗಿ ಉದುರ್ದಾಳು ಮಾಡಬೇಕಾದ್ರೆ ಹೀಗೆ ಮಾಡೋದು. ಪಕ್ಕ ಮ್ಯಾಚಿಂಗ್ ಆಗುತ್ತೆ. ಇದು ಈ ಥರ ಎಲ್ಲ ಇದ್ದರೆ ಟೂರಿಗೆಲ್ಲ ಒಳ್ಳೆಯದಾಗುತ್ತೆ. ಈಗ ರಾಗಿ ಮುದ್ದೆ. ರಾಗಿ ಮುದ್ದೆ ಇದಂತೂ ಇದನ್ನು ಕಟ್ ಮಾಡೋದೇ ಸ್ವಲ್ಪ ಹಾಗೆ ಮಾಡಿ ಹೀಗೆ ತಗೊಂಡು ಓಕೆ ಡಿಪ್ ಮಾಡಿ. ಓಕೆ ನುಂಗಿ ಕಚ್ಚಬಾರ್ದು. ಹಾಗೆ ನುಂಗಬೇಕಲ್ಲ? ಹೀಗೆ ಇಟ್ಕೊಂಡು ಓಕೆ ಮಾಡಿ ಸ್ವಯಂಕ್ ಅಂತ ಒಳಗೆ ಹೋಗ್ಬೇಕು. ಓಕೆ, ಇದು ಗಮ್ಮತ್ತುಂಟು ಮಾತ್ರ. ಮೀನು ಸಾರಿಗೆ ಪಕ್ಕ ಮ್ಯಾಚಿಂಗ್ ಆಗುತ್ತಲ್ಲ. ರಾಗಿ ಮುದ್ದೆ ಹಾಗೆಲ್ಲ ಆರೋಗ್ಯಕ್ಕೂ ಒಳ್ಳೇದು, ಮತ್ತೆ ಒಂದು ತಿನ್ನಿಗೆ ಕೂಡ ರಾಗಿ ಮುದ್ದೆ ಟೇಸ್ಟ್ ಗೊತ್ತಾದರೆ ಪಕ್ಕ ಮತ್ತೆ ಎಲ್ಲರೂ ರಾಗಿ ಮುದ್ದೆಗೆ ಎಡಿಕ್ಟ್ ಆಗ್ತಾರೆ. ಹೌದೌದು. ಓಕೆ, ಎರಡು ಅಡಿಗೆ ಕೂಡ ಚೆನ್ನಾಗಿತ್ತು. ಏನು ಹೆಸರು ಇದು ಉದುರ್ದಾಳು ಮತ್ತು ಇನ್ನೊಂದು ರಾಗಿ ಮುದ್ದೆ ಪಕ್ಕ ಏನು ಬಂಗುಡೆ ಅಲ್ಲ ಬಂಗುಡೆ ಸಾರಿಗೆ ಪಕ್ಕ ಮ್ಯಾಚಿಂಗ್ ಆಗುತ್ತೆ. ಚೆನ್ನಾಗಿತ್ತು, ನಾನು ಟೇಸ್ಟಿ ಆಗಿತ್ತು. ಹೇಗೆ ಅನ್ನಿಸ್ತು ಎರಡು ಡಿಶ್ ಮಾಡಿ? ನಂಗೆ ಖುಷಿ ಆಯಿತು ಸರ್. ಖುಷಿ ಆಯ್ತಲ್ಲ? ನಮಗೆ ಕೂಡ ಈ ಥರ ನೀವು ಗಮ್ಮತ್ತು ಮಾಡಿಕೊಟ್ರೆ ಇನ್ನೂ ಖುಷಿ ಆಗುತ್ತೆ. ಓಕೆ, ಎರಡು ಡಿಶ್ ಮಾಡಿಕೊಡೋದಕ್ಕೆ ನಿಮಗೆ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್, ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಪದಾರ್ಥ ಇವರ ಕಡೆಯಿಂದ ಗಿಫ್ಟ್. ಥ್ಯಾಂಕ್ ಯು. ಓಕೆ, ರಾಧಾ ಅವರು ಸಾಗದಾಗಿರುವಂತಹ ಉರ್ದು ದಾಳ್ ಮತ್ತು ಇನ್ನೊಂದು ರಾಗಿ ಮುದ್ದೆ ಎರಡು ಕೂಡ ಟೇಸ್ಟಿಯಾಗಿ ಮಾಡಿದರೆ, ಚೆನ್ನಾಗಿ ಮಾಡಿದ್ರು. ಜೊತೆಗೆ ಫಿಶ್ ಅದೆಲ್ಲ ತಂದಿದ್ರೆ ನಾನಂತೂ ಫುಲ್ಲು ಖಾಲಿ ಮಾಡ್ತಾನೆ. ಹಾಗಾದರೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗುವ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿ ನಡೆಸಿದ್ವಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಪೋಸ್ಟ್ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ ಹಾಗೂ ಲಲಿತಾ ಜ್ಯುವೆಲರಿ. ನಮ್ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.